ದೇಶದ ವಿವಿಧ ಭಾಗಗಳಲ್ಲಿ ಉದ್ಯಮಿಗಳಿಗೆ ನೂರಾರು ಕೋಟಿ ರೂಪಾಯಿ ವಂಚನೆ ಮಾಡಿದ ಪ್ರಕರಣದ ಆರೋಪಿ ಬಜಾಲ್ ಬೊಲ್ಲಗುಡ್ಡೆ ನಿವಾಸಿ ರೋಷನ್ ಸಲ್ಡಾನನಿಗೆ ಮಂಗಳೂರು ನ್ಯಾಯಾಲಯ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ. ಶುಕ್ರವಾರ ರಾತ್ರಿ ಆತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು, ವಿಚಾರಣೆ ನಡೆಸಿದ ನ್ಯಾಯಾಧೀಶರು ನ್ಯಾಯಾಂಗ ಬಂಧನವನ್ನು ವಿಧಿಸಿದ್ದಾರೆ. ಮಂಗಳೂರಿನ ಸೆನ್ ಪೊಲೀಸ್ ಠಾಣೆಯಲ್ಲಿ ಈ ಹಿಂದೆ ಆತನ ವಿರುದ್ಧ ದಾಖಲಾಗಿರುವ 11 ಕೋಟಿ ರೂಪಾಯಿ ಮತ್ತು 2 ಕೋಟಿ ರೂಪಾಯಿ ವಂಚನೆ ಪ್ರಕರಣದ ಬಗ್ಗೆ ಹೆಚ್ಚಿನ ವಿಚಾರಣೆ ನಡೆಸುವ ನಿಟ್ಟಿನಲ್ಲಿ ಕಸ್ಟಡಿಗೆ ಪಡೆಯಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ಆತನನ್ನು ವಶಕ್ಕೆ ಪಡೆಯಬೇಕಾಗಿದ್ದು, ಅದಕ್ಕೆ ಬೇಕಾದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಸೋಮವಾರ ಕಸ್ಟಡಿಗೆ ಪಡೆಯಲಾಗುವುದು. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ ಅಂತ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಶುಕ್ರವಾರ ಸೆನ್ ಠಾಣೆಗೆ ಹಾಜರಾದ ಮಹಾರಾಷ್ಟ್ರ ಮೂಲದ ಉದ್ಯಮಿ ಜುಲೈ 16ರಂದು 5 ಕೋಟಿ ರೂಪಾಯಿ ಹಣವನ್ನು ಮತ್ತು ಅಸ್ಸಾಂ ಮೂಲದ ವ್ಯಕ್ತಿಯೊಬ್ಬರು ಜುಲೈ 17ರಂದು 20 ಲಕ್ಷ ರೂಪಾಯಿ ಹಣವನ್ನು ಬ್ಯಾಂಕ್ ಮೂಲಕ ರೋಷನ್ನಿಗೆ ವರ್ಗಾಯಿಸಿರುವುದಾಗಿ ದೂರನ್ನ ನೀಡಿದರು. ಸೆನ್ ಠಾಣೆ ಪೊಲೀಸರು ಆಯಾ ಬ್ಯಾಂಕ್ ಖಾತೆಯನ್ನು ಸಂಪರ್ಕಿಸಿ ಉದ್ಯಮಿಗಳ ಖಾತೆಯನ್ನು ಫ್ರೀಸ್ ಮಾಡುವಂತೆ ನಿರ್ದೇಶಿಸಿದ್ದಾರೆ. ಇನ್ನು ಮನುಷ್ಯರಿಗಿಂತ ಹೆಚ್ಚು ರೋಷನ್ ನಂಬಿದ್ದು ತಂತ್ರಜ್ಞಾನವನ್ನು ಎಂಬುದು ಮನೆಯನ್ನು ತಪಾಸಣೆಗೊಳಪಡಿಸಿದಾಗ ತಿಳಿದುಬಂದಿದೆ. ಮನೆಯನ್ನು ಭದ್ರತಾ ಸಿಬ್ಬಂದಿಯ ಬದಲು ಕ್ಯಾಮೆರಾಗಳಷ್ಟೇ ಕಾಯ್ತಾ ಇದ್ವು. ವಂಚಕ ರೋಷನ್ ಸಲ್ಡಾನ ತನ್ನ ಮನೆಯ ಸುತ್ತ ಕಟ್ಟಿಕೊಂಡಿದ್ದ ಕ್ಯಾಮೆರಾ ಕಣ್ಣುಗಳ ಕೋಟೆ ಎಲ್ಲರನ್ನೂ ದಂಗುಬಡಿಸಿದೆ. ಮುಖ್ಯ ರಸ್ತೆಯ ಚಿತ್ರಣ ಕಾಣುವಂತೆ 2 ಕ್ಯಾಮೆರಾಗಳು, ಗೇಟ್ ಬಳಿ 2, ಅಂಗಳದ ಸುತ್ತ 4, ಮೇಲ್ಮಹಡಿಯಲ್ಲಿರುವ ಲಿವಿಂಗ್ ರೂಮ್ನಲ್ಲಿ 4, ಬೆಡ್ರೂಮ್, ಕಚೇರಿ ಸೆಟಾಪ್, ಹೊರಾಂಗಣ ಹೀಗೆ ಎಲ್ಲಾ ಕಡೆಗಳಲ್ಲೂ ಕ್ಯಾಮೆರಾಗಳಿದ್ವು. ಲಿವಿಂಗ್ ರೂಮ್ನಲ್ಲಿರುವ ಬೃಹತ್ ಟಿವಿ ಸ್ಕ್ರೀನ್ನ ಮೇಲೆ ಪ್ರತಿ ದೃಶ್ಯ ಬಿತ್ತರಗೊಳ್ತಾ ಇತ್ತು. ವಂಚನೆಗೊಳಗಾದವರು ಪೊಲೀಸರು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ಬಂದಾಗ ಅಡಗು ತಾಣವನ್ನ ಈ ವಂಚಕ ಸೇರಿಕೊಳ್ತಾ ಇದ್ದ. ಸಿಸಿ ಕ್ಯಾಮೆರಾ ಸಹಾಯದಿಂದಾನೇ ಮನೆಯ ಆವರಣದ ಇಂಚಿಂಚಿನ ದೃಶ್ಯಗಳನ್ನು ಲಿವಿಂಗ್ ರೂಮ್ನಲ್ಲಿರುವ ಬೃಹತ್ ಟಿವಿ ಪರದೆ ಮೂಲಕ ನೋಡ್ತಾ ಇದ್ದ. ವಂಚನೆಗೊಳಗಾದವರು ಅಥವಾ ಪೊಲೀಸರು ಅಥವಾ ಅನುಮಾನಾಸ್ಪದ ವ್ಯಕ್ತಿಗಳು ಬಂದಾಗ ಅಡಗುತಾಣ ಸೇರಿಕೊಳ್ತಾ ಇದ್ದ ಈ ವಂಚಕ ಕ್ಯಾಮೆರಾಗಳು ತೋರಿಸುವ ದೃಶ್ಯಗಳೇ ಅವನಿಗೆ ಅಪಾಯ ಎಚ್ಚರಿಸುವ ಕರೆಗಂಟೆಯಾಗಿತ್ತು. ಏನಾದರೂ ಅಸ್ವಾಭಾವಿಕ ಅಪಾಯ ಎನಿಸಿದ್ರೆ ತತ್ಕ್ಷಣ ಅಡಗುದಾಣವನ್ನ ಹೊಕ್ಕಿಬಿಡ್ತಾ ಇದ್ದ. ಅಡುಗೆ ಕೋಣೆ ಹೊರತುಪಡಿಸಿ ಮಿಕ್ಕೆಲ್ಲ ಜಾಗಗಳಲ್ಲಿ ಕ್ಯಾಮೆರಾ ಅವನನ್ನ ಕಾಯ್ತಾ ಇತ್ತು. ಸಾಮಾನ್ಯವಾಗಿ ವಿಲಾಸಿ ಬಂಗಲೆಗಳಲ್ಲಿ ಹೆಚ್ಚೆಂದ್ರೆ 10 ಕ್ಯಾಮೆರಾಗಳಿರುತ್ತೆ, ಇನ್ನೂ ಹೆಚ್ಚೆಂದ್ರೆ 20 ಎಂದುಕೊಳ್ಳೋಣ. ಆದರೆ ಈತನ ಮನೆಯಲ್ಲಿ ಬರೋಬ್ಬರಿ 50ಕ್ಕೂ ಹೆಚ್ಚು ಕ್ಯಾಮೆರಾಗಳು ಕಾವಲುಗಾರರಂತೆ ಕೆಲಸ ಮಾಡ್ತಾ ಇತ್ತು. ತನ್ನಲ್ಲಿರುವ ರಿಮೋಟ್ ಮೂಲಕವೇ ಗೇಟನ್ನು ಕ್ಯಾಮೆರಾ ನೋಡಿಯೇ ತೆರೀತಾ ಇದ್ದ ಅನ್ನುತ್ತಾರೆ ಪೊಲೀಸರು. ಆತ ಅಳವಡಿಸಿರುವ ಕ್ಯಾಮೆರಾಗಳು ಅತ್ಯಾಧುನಿಕವಾಗಿತ್ತು. 180 ಡಿಗ್ರಿಯಲ್ಲಿ ಹೈ ರೆಸಲ್ಯೂಷನ್ನಲ್ಲಿ ದೃಶ್ಯಗಳನ್ನು ಸೆರೆ ಹಿಡಿಯುವ ವಿವಿಧ ನಮೂನೆಯ ಕ್ಯಾಮೆರಾಗಳಿದ್ವು. ಇನ್ಫ್ರಾರೆಡ್ ಅಥವಾ ಕಲರ್ ಯುವಿ ತಂತ್ರಜ್ಞಾನದ ಮೂಲಕ ರಾತ್ರಿಯ ಕಡು ಕತ್ತಲೆಯಲ್ಲೂ ದೃಶ್ಯಗಳನ್ನು ಚಿತ್ರೀಕರಿಸುವ ನೈಟ್ ವಿಷನ್ ಕ್ಯಾಮೆರಾಗಳಿದ್ವು. ವಿದ್ಯುತ್ ಸಂಪರ್ಕ ಕಡಿತಗೊಂಡಾಗ ಈ ಕ್ಯಾಮೆರಾಗಳು ನಿಷ್ಕ್ರಿಯವಾಗಬಾರದು ಅಂತ ಬ್ಯಾಟರಿಗಳು, ಸೋಲಾರ್ ಪ್ಯಾನೆಲ್, ಜನರೇಟರ್ಗಳನ್ನು ಪರ್ಯಾಯವಾಗಿ ಸಂಯೋಜಿಸಿಟ್ಟಿದ್ದ. ಸದ್ಯ ಆತನ ಸಿಸಿ ಕ್ಯಾಮೆರಾಗಳ ಸುಮಾರು 3 ತಿಂಗಳ ದೃಶ್ಯಾವಳಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. 3 ತಿಂಗಳ ಅವಧಿಯಲ್ಲಿ ನಡೆದಿರುವ ಚಟುವಟಿಕೆಗಳು, ಬಂದು ಹೋಗಿರುವ ವ್ಯಕ್ತಿಗಳು ಇತ್ಯಾದಿ ಎಲ್ಲ ಮಾಹಿತಿಯನ್ನ ಸಮಗ್ರವಾಗಿ ಪೊಲೀಸರು ಕಲೆ ಹಾಕತೊಡಗಿದ್ದಾರೆ. ಆಂಧ್ರ ಮೂಲದ ಉದ್ಯಮಿಗೆ 40 ಕೋಟಿ ರೂಪಾಯಿ ವಂಚನೆ ಮಾಡಿರೋ ಬಗ್ಗೆ ರೋಷನ್ ಸಲ್ಡಾನ ವಿರುದ್ಧ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆತ ಸೆರೆಯಾಗಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಪೊಲೀಸರು ವಿಚಾರಣೆಗಾಗಿ ಆತನನ್ನು ಕಸ್ಟಡಿಗೆ ಪಡೆಯುವ ಸಾಧ್ಯತೆಯಿದೆ. ಇನ್ನು ರೋಷನ್ ಸಲ್ಡಾನ ಬಂಧನ ವೇಳೆ ಆತನ ಜೊತೆಗಿದ್ದ ಮಲೇಷ್ಯಾದ ಯುವತಿಯನ್ನ ವಾಪಸ್ ಆಕೆಯ ಊರಿಗೆ ಕಳುಹಿಸುವ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಲಾಗುವುದು. ಆಕೆಗೂ ವಂಚನೆ ಪ್ರಕರಣಕ್ಕೂ ಯಾವುದೇ ಸಂಬಂಧವಿಲ್ಲ. ಆಕೆಯ ಪಾಸ್ಪೋರ್ಟ್, ವೀಸಾ ಇತ್ಯಾದಿಗಳನ್ನು ಪರಿಶೀಲಿಸಲಾಗ್ತಾ ಇದ್ದು, ವಿದೇಶಾಂಗ ಸಚಿವಾಲಯ ಮಲೇಷ್ಯಾ ರಾಯಭಾರಿ ಕಚೇರಿಯನ್ನು ಸಂಪರ್ಕಿಸಿ ಆಕೆಯನ್ನು ವಾಪಸ್ ಕಳುಹಿಸಲು ವ್ಯವಸ್ಥೆ ಮಾಡಲಾಗುವುದು ಅಂತ ಪೊಲೀಸ್ ಆಯುಕ್ತರು ತಿಳಿಸಿದ್ದಾರೆ.